ಗಾಡಿ ಕಾಯ್ತಾ ಇದ್ರು ಹೋಯ್ತು. ಈಗ ಅವರು ಪುಸ್ತಕ ಪುಸ್ತಕ ಬಂದಿದ್ದಾರೆ. ಈಗ ಅವ್ರ ತಂದೆಯ ಏನು ರಿಕ್ಷಾ ಮೇಲೆ ಟಚ್ ಆಗಿರ್ತಕ್ಕಂಥ ಸುಳ್ಳದ ಕಾರಣಕ್ಕೆ ಆ ಒಂದು ರಿಕ್ಷಾ ಚಾಲಕ ಸಾಧನೆ ಮಾಡ್ತಾನೆ. ಆತ ಬೆಳಗಾವಿಯ ಸುಭಾಷ್ ನಗರದ ನಿವಾಸಿಯಾಗಿರ್ತಕ್ಕಂಥ ಕುಟುಂಬಕ್ಕಾಗಲಿ ಆ ಒಂದು ಸ್ನೇಹವನ್ನು ನೋಡಿ ಈಗ ತಂದೆಗಳಿರ್ತಕ್ಕಂಥ ಸ್ವತಃ ಮಾಜಿ ಶಾಸಕರು ಕೂಡ ತಂದೆ ಹಾಕ್ತಾರೆ. ಈ ಕುಟುಂಬಕ್ಕೆ ಹೇಳಿದ್ದಾರೆ. ಈಗ ಒಂದು ವೃತ್ತಿಗೆ ಸಂತೈಸುವಂಥ ಕೆಲಸವನ್ನು ಏನು ಮಾಡ್ತೀವಿ ಬೆಳಗಾವಿಯ त्याचं मोबाईल मुलगी आली मुलगी आली